ಗುರುಪುರ ಗ್ರಾಮ ಪಂಚಾಯತ್ನ ಮಠದಗುಡ್ಡೆ ರಸ್ತೆಯಲ್ಲಿ ತ್ಯಾಜ್ಯ ರಾಶಿಯಾಗಿ ಬಿದ್ದಿದ್ದು ಪಂಚಾಯತ್ 2017ರಲ್ಲಿ ಪಡೆದ ಸ್ವಚ್ಛ ಗ್ರಾಮ ಪುರಸ್ಕಾರವನ್ನು ಅಣಕಿಸುತ್ತಿದೆ. ಗುರುಪುರ ಕೈಕಂಬದಿಂದ ಗುರುಪುರ ಬಂಡಸಾಲೆ ಹೆದ್ದಾರಿಯನ್ನು ಮಠದಗುಡ್ಡೆ ಮೂಲಕ ಸಂಪರ್ಕಿಸುವ ರಸ್ತೆ ಕಸ ಎಸೆಯುವ ತ್ಯಾಜ್ಯ ಪ್ರಿಯರಿಗೆ ಹೇಳಿ ಮಾಡಿದ ಸ್ಪಾಟ್ ಆಗಿದೆ. ಕಡಿಮೆ ವಾಹನ ಸಂಚಾರ ಹೊಂದಿರುವ ಈ ರಸ್ತೆಯಲ್ಲಿ ವಾಹನದಲ್ಲಿ ಬಂದು ಕಸ ಎಸೆದ್ರೆ ಯಾರೂ ಗಮನಿಸೋದಿಲ್ಲ. ರಸ್ತೆ ಬದಿಯ ಆಳವಾದ ಕಮರಿಯಲ್ಲಿ ತ್ಯಾಜ್ಯ ತುಂಬಿದ್ದು, ಇಲ್ಲಿ ಕಸ ಎಸೆಯೋದಕ್ಕೆ ಕಡಿವಾಣ ಹಾಕುವ ಯಾವುದೇ ಕ್ರಮವನ್ನ ಪಂಚಾಯತ್ ಕೈಗೊಂಡಿಲ್ಲ. ಪಂಚಾಯತ್ ಕಚೇರಿಯ ಕೂಗಳತೆ ದೂರದಲ್ಲಿ ಕಸದ ರಾಶಿ ಬಿದ್ದಿದ್ರೂ ಕಂಡು ಕಾಣದಂತೆ ಪಂಚಾಯತ್ ಆಡಳಿತ ವರ್ತಿಸುತ್ತಿದೆ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಮಳೆಗಾಲದಲ್ಲಿ ಈ ತ್ಯಾಜ್ಯದ ಕಲುಷಿತ ನೀರು ಕೆಳಭಾಗದ ಬಾವಿ, ಕೆರೆ, ತೋಡಿನ ಮೂಲಕ ನದಿಯನ್ನ ಸೇರುವ ಮೂಲಕ ಜಲಮೂಲಗಳು ಕಲುಷಿತಗೊಳ್ಳುತ್ತವೆ. ದೊಡ್ಡ ದೊಡ್ಡ ಗೋಣಿಚೀಲಗಳಲ್ಲಿ ಕಸ ತುಂಬಿಸಿ ಇಲ್ಲಿಗೆ ತಂದು ಬಿಸಾಡುತ್ತಿದ್ದು, ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಅಂಗಡಿಯ ತ್ಯಾಜ್ಯ ಎಂಬುದು ಸ್ಪಷ್ಟವಾಗುತ್ತದೆ. ಇತರ ಗ್ರಾಮ ಪಂಚಾಯತ್ಗಳು ಕಸ ರಸ್ತೆ ಬದಿ ಬಿಸಾಡುವವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ದಂಡ ವಸೂಲಿ ಮಾಡುವ ಮೂಲಕ ತ್ಯಾಜ್ಯ ಎಸೆಯುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾ ಇದ್ರೆ, ಗುರುಪುರ ಗ್ರಾಮ ಪಂಚಾಯತ್ ಮಾತ್ರ ತನಗೇನೂ ಸಂಬಂಧವೇ ಇಲ್ಲ ಎಂಬಂತೆ ಗಾಢನಿದ್ದೆಯಲ್ಲಿದೆ. ಇದೇ ರಸ್ತೆಯ ಕೆಳಭಾಗದಲ್ಲಿ ಪಾಳು ಬಿದ್ದಿರುವ ಮನೆಯೊಂದಿದ್ದು, ಕತ್ತಲಾಗ್ತಾ ಇದ್ದಂತೆ ಇಲ್ಲಿ ಚಟುವಟಿಕೆಗಳು ಆರಂಭವಾಗುತ್ತವೆ. ಅಕ್ರಮ, ಅನೈತಿಕ ಚಟುವಟಿಕೆಗಳ ಅಡ್ಡವಾಗಿರುವ ಈ ಮನೆಯಲ್ಲಿ ರಾತ್ರಿ ವೇಳೆ ನಡೆಯುವ ಚಟುವಟಿಕೆಗಳ ಬಗ್ಗೆ ಗ್ರಾಮ ಪಂಚಾಯತ್ ಆಗಲಿ ಬಜ್ಪೆ ಪೊಲೀಸರಾಗಲಿ ಗಮನವೇ ಹರಿಸ್ತಾ ಇಲ್ಲ. ಆದ್ದರಿಂದ ಯಾರದೇ ಭಯವಿಲ್ಲದೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಸ್ಥಳೀಯ ನಿವಾಸಿಯೊಬ್ಬರು ದೂರುತ್ತಾರೆ.